ತುರುವೇಕೆರೆ ತಾಲೂಕು ಆಡಳಿತದ ವತಿಯಿಂದ ಕೆ ಈರಯ್ಯನ ಬಯಲು ರಂಗಮಂದಿರದ ಆವರಣದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಅಧ್ಯಕ್ಷತೆ ವಹಿಸಿದ ಶಾಸಕ ಮಸಾಲ ಜಯರಾಮ್ ಅವರು ಕೆಚ್ಚಿದೆ ಕನ್ನಡಿಗರ ಸ್ವಾಭಿಮಾನ, ಜೊತೆಗೆ ಕನ್ನಡ ನಾಡು, ನುಡಿ, ಜಲ, ನೆಲ, ಭಾಷೆಯ ಉಳಿವಿಗಾಗಿ ಚಳುವಳಿಗಳಲ್ಲಿ ಹೋರಾಟ ನಡೆಸಿದ ಮಹನೀಯರನ್ನು ನಾವು ನೆನಪಿಸಿಕೊಳ್ಳಬೇಕು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ನಟರು, ಇನ್ನು ಸಾಹಿತಿಗಳನ್ನು ಈ ಸಂದರ್ಭದಲ್ಲಿ ನೆನೆದರು. ಜೊತೆಗೆ ಕರ್ನಾಟಕ ಬಿಜೆಪಿ ಸರ್ಕಾರ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಿದ್ದು ನಮಗೆಲ್ಲರಿಗೂ ಅತೀವ ಸಂತೋಷ ತಂದಿದೆ. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರಿಗೆ, ಕ್ಷೇತ್ರದ ಜನತೆಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ತಾಲೂಕಿನ ದಂಡಾಧಿಕಾರಿಯಾದ ವೈಎಂ ರೇಣುಕುಮಾರ್ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನುಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅವರ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿಗೆ ಶಾಲಾ ಮಕ್ಕಳ ಜೊತೆ ತಾಲೂಕಿನ ಶಾಸಕರಾದ ಮಸಾಲ ಜಯರಾಮ್ ಕುಣಿದು ಕುಪ್ಪಳಿಸಿ ಒಂದು ಕ್ಷಣ ಮಕ್ಕಳಾಗಿ ಬಿಟ್ಟಿದ್ದರು. ತುರುವೇಕೆರೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡಾಂಬೆಯ ಭಾವಚಿತ್ರದ ಜೊತೆಗೆ ಅನೇಕ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಉಷಾ, ಉಪಾಧ್ಯಕ್ಷ ಶೀಲಾ, ಸದಸ್ಯರಾದ ಚಿದಾನಂದ್, ಪ್ರಭಾಕರ್, ನವೀನ್ ಬಾಬು, ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಬೋರೇಗೌಡ, ತುಮುಲ್ ಅಧ್ಯಕ್ಷ ಮಹಲಿಂಗಯ್ಯ, ಕಸಪ ಅಧ್ಯಕ್ಷ ಡಿಪಿ ರಾಜು, ಬಿಇಒ ಪದ್ಮನಾಭ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜು, ವಿವಿಧ ಇಲಾಖೆ ಅಧಿಕಾರಿಗಳು, ಶಿಕ್ಷಕರು, ನಾಗರಿಕರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಉಳುವ ಯೋಗಿಯ ನೋಡಲ್ಲಿ ಹೇ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಹೇ ಬಂಧುಗಳೇ, ಇವತ್ತು ನನಗಾದ್ರೂ ಭಾರಿ ಖುಷಿ ಆಗ್ತಾ ಇದೆ. ಸುಮಾರು 2 ವರ್ಷದಿಂದ ಯಾವುದು ನಾಡ ಹಬ್ಬ ನಾಡ ಕಾರ್ಯಕ್ರಮ ಮಾಡಿರಲಿಲ್ಲ. ಯಾಕೆ ತಮಗೆ ಗೊತ್ತಿದೆ, ಕೋವಿಡ್ ಮಹಾಮಾರಿಯಿಂದ ಇಡೀ ರಾಜ್ಯ ಇಡೀ ಜಗತ್ತೇ ತಲ್ಲಣಗೊಂಡಿತ್ತು. ಇವತ್ತು ಆ ಪರಿಸ್ಥಿತಿ ದೂರವಾಗಿ ತಾಯಿ ಭುವನೇಶ್ವರಿ ದಯದಿಂದ ಇವತ್ತು ನಾವೆಲ್ಲ ಕನ್ನಡ ನಾಡ ಹಬ್ಬಗಳು ಮತ್ತು ಊರಿನ ಹಬ್ಬಗಳು ಪ್ರತಿಯೊಂದು ಸಹಿತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಸುಪುತ್ರರಾದ ದಿವಂಗತ ಡಾಕ್ಟರ್ ಪುನೀತ್ ರಾಜ್ ಅವರಿಗೆ ಮರಣೋತ್ತರ ಕರ್ನಾಟಕ ರಾಷ್ಟ್ರ ರಸ್ತೆ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಅದಕ್ಕೋಸ್ಕರ ನಿಮ್ಮೆಲ್ಲ ಪರವಾಗಿ ಆ ರತ್ನ ಪ್ರಶಸ್ತಿ ಸ್ವೀಕರಿಸಿದ್ದ ಅವರ ಪತ್ನಿಯರಿಗೆ ಶುಭಾಶಯನ ಕೋರಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಲೂಕಿನ ಪರವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಕನ್ನಡ ನಾಡು ನುಡಿಗೋಸ್ಕರ ಶ್ರಮಿಸಿದಂತ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ವಾಟಾಳ್ ನಾಗರಾಜ್ ಇರ್ಬೋದು, ಅತ್ಯಂತ ಮಹನೀಯರು ಕನ್ನಡ ನುಡಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಕಾವೇರಿ ಚಳವಳಿ, ಕಾವೇರಿ ನೀರಿಗೋಸ್ಕರ ಹೋರಾಟ ಇರ್ಬೋದು, ಗೋಕಾಕ್ ಚಳವಳಿಗೋಸ್ಕರ ಹೋರಾಟ ಇರ್ಬೋದು, ಗಡಿನಾಡಿನ ಭಾಗದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೋಸ್ಕರ ಹೋರಾಟ ಇರ್ಬೋದು, ಗಡಿ ಪ್ರದೇಶಕ್ಕೋಸ್ಕರ ಹೋರಾಟ ಇರ್ಬೋದು. ಸುಮಾರು ಜನ ಮಹನೀಯರು ಈ ಒಂದು ಶ್ರಮಿಸಿದ್ದಾರೆ. ಅವ್ರಿಗೆ ಇವತ್ತು ಸ್ಮರಣೆ ಮಾಡ್ಕೊಳ್ಳೇಬೇಕಾಗುತ್ತೆ. ಇವತ್ತು ಬಂಧುಗಳೇ, ಇವತ್ತು ತಾಲೂಕಿನಲ್ಲಿ ಸುಮಾರು ಜನಗಳಿಗೆ ಕನ್ನಡ ರಾಜ್ಯ ಪ್ರಶಸ್ತಿ ಅಂತ ನಾವು ಕೊಡ್ತಾ ಇದ್ದೀವಿ. ಅವ್ರಿಗೂ ಸಹಿತ ತುಂಬುರದಿಂದ ಶುಭಾಶಯ ತಿಳಿಸ್ತಾ ಇವತ್ತು ನಮ್ಗಾದರೂ ಈ ಒಂದು ಕನ್ನಡ ನಾಡಲ್ಲಿ ಹುಟ್ಟಿರೋದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಂಧುಗಳೇ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಇದಕ್ಕೋಸ್ಕರ ನಾವು ಹುಟ್ಟಿರೋದು ಒಂದು ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಬಂಧುಗಳೇ, ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ. ತಾಯಿ ಭುವನೇಶ್ವರಿ ದಯದಿಂದ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಇವತ್ತು ಸಮೃದ್ಧಿ ವಾತಾವರಣ, ರೈತರ ಜೀವನದ ಮುಖದಲ್ಲಿ ನೆಮ್ಮದಿಯ ವಾತಾವರಣ ಬಂದಿದೆ. ಇವತ್ತು ಒಳ್ಳೆ ಕಾರ್ಯಕ್ರಮನ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸುಮಾರು ಸ್ಕೂಲಿಂದ ಶಾಲೆಗಳಿಂದ ಬಂದು ಕನ್ನಡ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ನಡೆಸಿಕೊಂಡಿದ್ದೀರಿ.